ಮಂಗಳೂರಿನ ಬಿಕರ್ನಕಟ್ಟೆ ಪ್ರಮುಖ ರಸ್ತೆಯಿಂದ ಶಕ್ತಿನಗರಕ್ಕೆ ಹೋಗುವ ಮುಖ್ಯ ರಸ್ತೆಯ ಮೊದಲ ತಿರುವಿನಲ್ಲಿ ಮನೆಯೊಂದು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಸದ್ಯ ಈ ಮನೆ ಆಗಲೋ ಈಗಲೋ ಕುಸಿಯುವ ಭೀತಿಯಲ್ಲಿದ್ದು, ರಸ್ತೆಗೆ ಇದರ ಗೋಡೆ ಬಿದ್ದು ಅಪಾಯವಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದಕ್ಕೆ ದೊಡ್ಡ ಕಂಬವೊಂದನ್ನು ಅಡ್ಡಲಾಗಿ ಇಟ್ಟು ಆಧರಿಸಲಾಗಿದೆ. ಆದರೆ ಭಾರಿ ಮಳೆ ಸುರಿತಾ ಇರುವುದರಿಂದ ಇದು ಕುಸಿದು ಬೀಳುವುದು ಬಹುತೇಕ ಖಚಿತವಾಗಿದೆ. ಈ ಮನೆಯ ಇನ್ನೊಂದು ಮಗ್ಗುಲಿನಲ್ಲಿ ಕುಟುಂಬ ವಾಸ ಮಾಡಿಕೊಂಡಿದೆ. ಆದರೆ ಅಪಾಯಕಾರಿಯಾದ ಈ ಮನೆ ಕುಸಿದು ಬೀಳುವ ಮುನ್ನ ಇದನ್ನು ತೆರವುಗೊಳಿಸಬೇಕಾಗಿದೆ. ಗೋಡೆ ಕುಸಿದು ಬಿದ್ದರೆ ರಸ್ತೆ ಸಂಚಾರ ಕೂಡ ಸ್ಥಗಿತವಾಗುವ ಸಾಧ್ಯತೆ ಇದೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ.